ಯಾವುದೇ ಒಂದು ಯುದ್ಧಗಳು ನಡೆದ್ರೂ ಅಲ್ಲಿ ಮುಖ್ಯವಾಗಿ ಬರುವಂಥದ್ದು ಆರ್ಥಿಕ ವಿಚಾರಗಳು. ನಮ್ಮಿಂದ ಖರೀದಿ ಮಾಡಬೇಕು ನೀವು, ಇಲ್ಲದಿದ್ದರೆ ನಿಮ್ಮ ಮೇಲೆ ನಾವು ದಂಡವನ್ನು ವಿಧಿಸ್ತೇವೆ, ನೀವು ಜಾಗ ಕೊಡಬೇಕು, ಷರತ್ತುಗಳು ಇರುವಂಥದ್ದು. ಹೀಗೆ ಬೇರೆ ಬೇರೆ ವಿಚಾರಗಳು ನಡೀತಾ ಇದ್ದಾಗ ಅಮೇರಿಕಾ ಇಸ್ರೇಲ್ ಮತ್ತು ಇಸ್ರೇಲ್ ಮತ್ತು ಇರಾನ್ ನಡುವಣ ಯುದ್ಧ, ಆದರೂ ಅಮೇರಿಕದ ಪಾತ್ರದಲ್ಲಿ ಬಹಳ ಮುಖ್ಯ ಇದೆ. ಈ ನಿಟ್ಟಿನಲ್ಲಿ ಅಮೇರಿಕಾ ಅಂದರೆ ಇಸ್ರೇಲ್ ಮತ್ತು ಇರಾನ್ ನಡುವಣ ಯುದ್ಧದಿಂದಾಗಿ ಭಾರತದ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮ ಬೀರ್ತದೆ ಅನ್ನುವಂಥ. ಸರಿ ಸರ್, ಈಗ ಯುದ್ಧ ಪ್ರಾರಂಭ ಆಗಿದೆ ಈಗಾಗಲೇ, ಮತ್ತು ನಾವು ಈ ಹಿಂದೆ ಚರಿತ್ರೆಯಲ್ಲಿ ನೋಡಿದ ಹಾಗೆ ಯಾವುದೇ ಒಂದು ದೇಶ ಮತ್ತೊಂದು ದೇಶದೊಂದಿಗೆ ಯುದ್ಧವನ್ನು ಮಾಡುವಾಗ ಕೆಲವೊಂದು ಅವರದ್ದೇ ಆದಂತಹ ಒಂದು ಆಸಕ್ತಿಗಳಿರ್ತವೆ. ಸರಿ, ರಾಜಕೀಯವಾಗಿ ಅವರನ್ನು ಕುಗ್ಗಿಸುವುದು, ಅಥವಾ ಪ್ರಾದೇಶಿಕ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡುವುದು, ಅಥವಾ ಪೊಲಿಟಿಕಲ್ ಹೆಗಮನಿಯನ್ನು ಸ್ಥಾಪನೆ ಮಾಡುವುದು, ಅದೆಲ್ಲವೂ ಯಾವುದಕ್ಕೆ ಪೂರಕ ಆಗುತ್ತೆ ಅಂತ ಹೇಳಿದರೆ ಕಾಲಕ್ರಮದಲ್ಲಿ ಆರ್ಥಿಕವಾಗಿ ತಾವು ಪ್ರಾಬಲ್ಯ ಹೊಂದಬಹುದು. ಯಾಕಂತ ಹೇಳಿದರೆ ಇವತ್ತು ದಿವಸ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಕೆಲವೊಂದು ಸಂಪನ್ಮೂಲಗಳು ಬೇಕಾಗುತ್ತೆ. ಸಂಪನ್ಮೂಲಗಳಲ್ಲಿ ಮುಖ್ಯವಾಗಿ ಈ ಫಾಸಿಲ್ ಎನರ್ಜಿ ಅಂತ ನಾವೇನು ಹೇಳ್ತೇವೆ, ಈ ಪಳೆಯುಳಿಕೆ ಇಂಧನ, ಭೂಗರ್ಭದಲ್ಲಿ ಇರ್ತಕ್ಕಂಥದ್ದು, ಅದರ ಮೇಲೆ ಇವತ್ತು ಯಾರಿಗೆ ಪ್ರಾಬಲ್ಯ ಇರ್ತಾರೆ ಆ ದೇಶ ಬಹಳ ಆರ್ಥಿಕವಾಗಿ ವೇಗವಾಗಿ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಇವತ್ತಿನ ದಿವಸ ನಂಬಿಕೊಂಡು ಬಂದಂಥ ಸತ್ಯ. ಈ ನೆಲೆಯಲ್ಲಿ ವಿಶ್ವದ ಯಾವ ಭಾಗದಲ್ಲಿ ಇಂತಹ ಒಂದು ಅಮೂಲ್ಯವಾದಂತಹ ತೈಲ ಉತ್ಪನ್ನಗಳು ಭೂಮಿಯ ಒಳಗಡೆಗೆ ಇದೆ, ಆ ದೇಶಗಳ ಮೇಲೆ ಆಕ್ರಮಣವನ್ನು ಮಾಡಿಕೊಂಡು ಆ ದೇಶದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ತಾವು ಅದರ ಬಗ್ಗೆ ಅಧಿಕಾರವನ್ನು ಸ್ಥಾಪಿಸಿದಾಗ ತಮ್ಮ ದೇಶವನ್ನು ಅಭಿವೃದ್ಧಿ ಹೊಂದಿಸಿಕೊಳ್ಬೋದು ಮತ್ತು ವಾಣಿಜ್ಯದಲ್ಲಿ ಒಂದು ಚೌಕಾಸಿಯನ್ನು ಮಾಡಬಹುದು ಅಂತಕ್ಕಂಥ ಒಂದು ಉದ್ದೇಶಗಳಿಂದ ಇಂತಹ ಒಂದು ಯುದ್ಧಗಳು ಇತ್ಯಾದಿಗಳು ಸಂಭವಿಸುತ್ತವೆ. ಇಂತಹ ಈ ಯುದ್ಧದಿಂದ ತತ್ಕ್ಷಣದಲ್ಲಿ ಮತ್ತು ದೀರ್ಘಕಾಲದಲ್ಲಿ ಭಾರತದ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ನಾವು ಊಹಿಸುವುದಾದರೆ, ಮುಖ್ಯವಾಗಿ ಈ ಕೊಲ್ಲಿ ರಾಷ್ಟ್ರಗಳ ಮೇಲೆ, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಭಾರತ ಸುಮಾರು ರೀತಿಯಲ್ಲಿ ಅವಲಂಬಿಸಿಕೊಂಡಿದೆ. ಡೈರೆಕ್ಟ್ಲಿ ನೇರವಾಗಿ ಹೇಳೋದಾದರೆ ನಮಗೆ ಬರ್ತಕ್ಕಂಥ ಪೆಟ್ರೋಲಿಯಂ ಉತ್ಪನ್ನಗಳು 38% ಪಾಲುಗಳು ಅಲ್ಲಿಂದಲೇ ಬರ್ತಾ ಉಂಟು. ಆಮೇಲೆ ನಮ್ಮ ದೇಶದಲ್ಲಿ ಸುಮಾರು 10 ಮಿಲಿಯನ್ಗಿಂತಲೂ ಜಾಸ್ತಿ ಕಾರ್ಮಿಕರು ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗಕ್ಕಾಗಿ ಅಲ್ಲಿ ಹೋಗಿದ್ದಾರೆ. ಯಾಕಂದರೆ ನಮ್ಮ ದೇಶದಲ್ಲಿ ಬದಲಿ ಉದ್ಯೋಗದ ಕೊರತೆ ಇರುವುದರಿಂದಾಗಿ ನಾವು ಬೇರೆ ದೇಶಕ್ಕೆ ವಲಸೆ ಹೋಗ್ತಕ್ಕಂಥ ಅನಿವಾರ್ಯತೆ ನಮ್ಮಲ್ಲಿ ಉಂಟು. ಆಮೇಲೆ ಮಾತ್ರವಲ್ಲದೆ ನಾವು ಮಧ್ಯಪ್ರಾಚ್ಯ ದೇಶಗಳಿಗೆ ಸುಮಾರು 4.5 ಮಿಲಿಯನ್ ಡಾಲರ್ಗಳಷ್ಟು ನಾವು ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ರಫ್ತು ಮಾಡಲಿಕ್ಕೆ ಅವರನ್ನು ಅವಲಂಬಿಸಿಕೊಂಡಿದ್ದೇವೆ. ಮತ್ತು ಕೊಲ್ಲಿ ರಾಷ್ಟ್ರಗಳಿಂದ ನಮಗೆ ಸಾಧಾರಣ ಒಂದು 38% ಈ ರೆಮಿಟೆನ್ಸಸ್, ಲೇಬರರ್ಸಿಗೆ ವೇಜ್ ರೆಮಿಟೆನ್ಸ್ ಅಲ್ಲಿಂದ ಬರಬೇಕಾಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು 387 ಮಿಲಿಯನ್ ಡಾಲರ್ಗಳಷ್ಟು ಈ ನಮ್ಮ ದೇಶದ ಸ್ಮಾರ್ಟ್ಫೋನ್ಗಳು ಏನು ಉತ್ಪಾದನೆ ಆಗ್ತವೆ ಅದು ಅಲ್ಲಿ ಆ ಮೌಲ್ಯದಷ್ಟು ಅಲ್ಲಿ ಮಾರಾಟ ಮಾಡಲಿಕ್ಕೆ ಇರ್ತದೆ. ಈ ಕೃಷಿ ಕ್ಷೇತ್ರವನ್ನೇ ನಾವು ಆಯ್ಕೆ ಮಾಡಿಕೊಳ್ಳುವುದಾದರೆ ನಮ್ಮ ದೇಶದ ಮುಖ್ಯವಾಗಿ ಈ ಬಾಸ್ಮತಿ ಅಕ್ಕಿ ಏನಿದೆ ಇದು ಈ ಗಲ್ಫ್ ರಾಷ್ಟ್ರಗಳಿಗೆ ನಿರ್ಯಾತ ಆಗ್ತಾ ಇದೆ. ಈ ಎಲ್ಲರ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸುಮಾರು ರೀತಿಯ ಅಡೆತಡೆಗಳು ನಮಗೆ ಕಾಣ್ತಾ ಇದ್ದಾವೆ ಇವತ್ತು. ಹಾಗಾಗಿ ಯುದ್ಧ ಅನ್ನುವುದು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ, ಆರ್ಥಿಕ ನೀತಿಯ ಮೇಲೆ ಪರಿಣಾಮ ಬೀರುವುದು ಒಂದು ಕಡೆಗಾದರೆ, ಜನರ ಜೀವನ ಮಟ್ಟ, ಅಲ್ಲಿಂದ ವಾಪಸ್ ಬಂದವರ ಸ್ಥಿತಿಗತಿ ಇತ್ಯಾದಿಗಳನ್ನು ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕಾಗ್ತದೆ. ಸರ್, ಇಂಥ ಪರಿಸ್ಥಿತಿ ಇದೇನು ಮೊದಲಿದಲ್ಲ, ನೀವು ಬಹಳ ವರ್ಷಗಳಿಂದ ಅಧ್ಯಯನ ಮಾಡ್ತಿದ್ದೀರಿ. ಹಿಂದೆ ಬಹಳಷ್ಟು ಯುದ್ಧಗಳೆಲ್ಲ ನಡೆದಿದೆ. ಹಿಂದೆ ಆದಂಥ ಯುದ್ಧಗಳು ಯಾವ ರೀತಿ ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿತು ಮತ್ತು ಯಾವ ರೀತಿ ಅದನ್ನು ನಿಭಾಯಿಸಲಾಯಿತು? ಸರಿ, ನೀವು ಕೇಳುವಂಥ ಪ್ರಶ್ನೆಗೆ ಅತ್ಯಂತ ಪೂರಕವಾಗಿ 1991 ಇರಾಕ್ ಯುದ್ಧ ಆದಂಥ ಸಂದರ್ಭಗಳಲ್ಲಿ ನಾವು ಇಂತಹದ್ದೇ ಆದಂಥ ಒಂದು ಪ್ರಕ್ಷುಬ್ಧ ವಾತಾವರಣ ಆಗ ನಮ್ಮಲ್ಲಿ ಸೃಷ್ಟಿಯಾಗಿತ್ತು. ಆಗ ನಮ್ಮ ಆರ್ಥಿಕ ಸ್ಥಿತಿ ಕೂಡ ಈಗಿನಗಿಂತ ಭಿನ್ನವಾಗಿತ್ತು. ಯಾಕಂತ ಹೇಳಿದರೆ ಆರ್ಥಿಕ ಸ್ಥಿತಿ ಆಗಾಗಲೇ ನಾವು ಸರ್ಕಾರಿ ಕೃಪಾಪೋಷಿತ ಕೈಗಾರಿಕಾ ನೀತಿಯ ಅಳಿಯಲಿದ್ದವರು. ಆಗ ಈ ಸರ್ಕಾರಿ ಕ್ಷೇತ್ರದ ಕೈಗಾರಿಕೆಗಳಲ್ಲಿ ದಕ್ಷತೆ ಕ್ಷೀಣ ಆಗಲಿಕ್ಕೆ ಶುರುವಾದದ್ದಷ್ಟೇ 89-90 ಅವಧಿಯಲ್ಲಿ. ಅದೇ ಅವಧಿಗೆ ಇರಾಕ್ ಯುದ್ಧ ಆದಾಗ ನಮಗೆ ಏನು ಇದು ಸಮಸ್ಯೆ ಮೇಲೆ ಸಮಸ್ಯೆ, ಕಷ್ಟದ ಮೇಲೆ ಕಷ್ಟ ಬರುವಂತಹದ್ದು ಒಂದು ಸಂದಿಗ್ಧ ಸ್ಥಿತಿ ನಮಗೆ ಆಗ ಬಂತು. ಆಗ ಯುದ್ಧ ಸಂದರ್ಭಗಳಲ್ಲಿ ನಾವು ಆಗಲೂ ಕೂಡ ಈ ಕೊಲ್ಲಿ ರಾಷ್ಟ್ರಗಳನ್ನೇ ನಾವು ಪೆಟ್ರೋಲಿಯಂ ಉತ್ಪನ್ನಗಳಿಗೆ ನಾವು ಡಿಪೆಂಡ್ ಆಗಿದ್ದವು. ಆ ಸಂದರ್ಭಗಳಲ್ಲಿ
ಯುದ್ಧ ನಡೆದಾಗ ಸಾಧಾರಣ 1,70,000 ನಮ್ಮ ಕಾರ್ಮಿಕರು ಕೊಲ್ಲಿ ರಾಷ್ಟ್ರಗಳೇನಿದ್ದಾರೆ ಅವರನ್ನು ತಕ್ಷಣವಾಗಿ ಇಲ್ಲಿಗೆ ನಾವು ಕರ್ಕೊಂಡು ಬರಬೇಕಾಯಿತು. ಅದಕ್ಕೆ ಸುಮಾರು 59 ದಿನಗಳ ಕಾಲ ಈ 489 ಸಲ ಫ್ಲೈಟ್ಗಳು ಆಚೀಚೆಗೆ ಹೋದದ್ದು. ಆಗ ನಮ್ಮ ಅಂದಿನ ಫಾರಿನ್ ಮಿನಿಸ್ಟರ್ ಐ.ಕೆ. ಗುಜ್ರಾಲ್ ರವರು ಸ್ವತಃ ಇರಾಕ್ಗೆ ಹೋಗಿ ಮಾತುಕತೆ ನಡೆಸಿ ಬಂದಿದ್ದಾರೆ. ಸುಮಾರು 1,70,000 ಜನರನ್ನು ನಾವು ಈಚೆಗೆ ಅವರನ್ನು ಸ್ಥಳಾಂತರಿಸಬೇಕಾಯಿತು. ಇದನ್ನು ನಾವು ಈ ಲೇಬರರ್ಸ್ ಅಲ್ಲಿ ಹೋದವರನ್ನು ನಾವು ನಿಭಾಯಿಸಿದಂಥ ರೀತಿ ಇದು ಒಂದಾದರೆ, ಆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ದೇಶದ ಒಳಗಡೆಗೆ ನಾವು ಆಮೂಲಾಗ್ರವಾದಂಥ ಆರ್ಥಿಕ ಸುಧಾರಣೆಗಳನ್ನು ಮಾಡಿದ್ದೇವೆ. ಅದನ್ನು ನಾವು ಈ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತ ಏನು ಹೇಳ್ತೇವೆ ಅದರ ಒಂದು ಭಾಗವಾಗಿ ಅದನ್ನು ನಾವು ಹಾಕ್ಕೊಂಡಿದ್ದೇವೆ. ಆಗ ಅದೇ ಸಮಯದಲ್ಲಿ ನಮ್ಮ ದೇಶದಲ್ಲಿ ಅತೀವವಾದಂಥ ವಿದೇಶಿ ವಿನಿಮಯದ ಕೊರತೆ ಕೂಡ ಇತ್ತು. ಆಗ ಹೌದು, ಆಗ 1991 ಮಾರ್ಚ್ 31 ಹೊತ್ತಿಗೆ ಇನ್ನೂ 10 ದಿನಕ್ಕೆ ಆಗುವಷ್ಟು ಮಾತ್ರ ವಿದೇಶಿ ವಿನಿಮಯ ನಮ್ಮಲ್ಲಿ ಉಳ್ಕೊಂಡಿತ್ತು. ಅಂದರೆ ಅಕ್ಯೂಟ್ ಪ್ರಾಬ್ಲಮ್. ಆ ಸಂದರ್ಭದಲ್ಲಿ ಭಾರತದ ಎಂಥ ಒತ್ತಡದಲ್ಲಿ ಸಿಲುಕಿತ್ತು ಅಂತ ಹೇಳಿದ್ರೆ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಇಂಗ್ಲೆಂಡ್, ಬ್ಯಾಂಕ್ ಆಫ್ ಇಂಗ್ಲೆಂಡಿಗೆ ಭಾರತದ 67 ಟನ್ ಚಿನ್ನವನ್ನು ವಿಮಾನದ ಮೂಲಕ ಅಲ್ಲಿಗೆ ಸಾಗಾಟ ಮಾಡಿ ಅಲ್ಲಿಂದ ಇದನ್ನು ಕೊಲ್ಲಾಟ್ರಲ್ ಸೆಕ್ಯೂರಿಟಿ ಆಗಿ ಇಟ್ಟು ನಾವು ಸಾಲ ಪಡ್ಕೊಳ್ತಕ್ಕಂಥ ಒಂದು ಅನಿವಾರ್ಯ ಸ್ಥಿತಿ ಕೂಡ ಆಗ ಉದ್ಭವ ಆಯಿತು. ಅದೇ ಹೊತ್ತಿಗೆ ಸರ್ಕಾರ ಈ ತೈಲ ಕೊರತೆಯನ್ನು ನಿಭಾಯಿಸಲಿಕ್ಕೋಸ್ಕರವಾಗಿ ಕೆಲವು ಪರ್ಯಾಯ ಕ್ರಮಗಳನ್ನು ಕೂಡ ಹಾಕ್ಕೊಂಡಿದೆ. ಆ ಯುದ್ಧದ ಸಂದರ್ಭದ ಪ್ರಕ್ಷುಬ್ಧ ಸ್ಥಿತಿಯನ್ನು ನಾವು ನಿಭಾಯಿಸಲಿಕ್ಕೋಸ್ಕರವಾಗಿ ಆಗ ಒಂದು 25% ಪೆಟ್ರೋಲ್ ಮೇಲೆ ಒಂದು ಎಕ್ಸ್ಟ್ರಾ ಅಡಿಷನಲ್ ಟ್ಯಾಕ್ಸನ್ನು ಕೂಡ ಹಾಕಿದ್ದುಂಟು. ಯಾಕೆ ಹೇಳಿದರೆ ಎಷ್ಟು ನಮಗೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಯಿತು ಅದನ್ನು ಸರಿ ಮಾಡಲಿಕ್ಕೋಸ್ಕರವಾಗಿ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸದ ಒಂದು ಸಮಸ್ಯೆ ಏನಂತ ಹೇಳಿದರೆ, 1 ಬ್ಯಾರಲ್ ಪೆಟ್ರೋಲಿಗೆ $1 ಏರಿಕೆ ಆದರೆ ಭಾರತದ ಸರ್ಕಾರದ ಮೇಲೆ ಸುಮಾರು 12,000 ಕೋಟಿ ರೂಪಾಯಿ ಹೊರೆ ಆಗ್ತದೆ. ಅಂದ್ರೆ ಅಷ್ಟು ಮಟ್ಟದಲ್ಲಿ ನಮಗೆ ಸಮಸ್ಯೆ ಆಗುತ್ತದೆ. ಹಾಗಾಗಿ 1991ರಲ್ಲಿ 1 ಬ್ಯಾರಲ್ಗೆ $15 ಇದ್ದದ್ದು ಇದು ಇರಾಕ್ ಯುದ್ಧದ ತಕ್ಷಣದಲ್ಲಿಯೇ ಅದು $38 ಏರಿಕೆ ಆಯಿತು. ಇದು ಭಾರತ ಎದುರಿಸಿದಂತಹ ಒಂದು ಪ್ರಕ್ಷುಬ್ಧ ಸಮಸ್ಯೆ. ಆಗ ಅದಕ್ಕೆ ಸರ್ಕಾರ ಇದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೋಸ್ಕರವಾಗಿ ವೆನೆಜುವೆಲಾದಿಂದ ಮತ್ತು ಇತರ ದೇಶಗಳು ಯಾರು ಮಲೇಷ್ಯಾದಿಂದ ಕೆಲವು ಸ್ವಲ್ಪ ಮಟ್ಟಿಗೆ ನಾವು ಕಚ್ಚಾ ತೈಲವನ್ನು ಆಮದು ಮಾಡಿಕೊಂಡು ನಿಭಾಯಿಸಿದ್ದುಂಟು. ಆಮೇಲೆ ಅದರೊಟ್ಟಿಗೆ ದೇಶದ ಒಳಗಡೆಗೆ ನಾವು ಒಂದು ಪಡಿತರ ವ್ಯವಸ್ಥೆಯನ್ನು ಮಾಡಿದ್ದು ಕೂಡ 91ರಲ್ಲಿ ಮಾಡಿದ್ದೇವೆ. ಏನು ಪಡಿತರ ವ್ಯವಸ್ಥೆ ಅಂತ ಹೇಳಿದ್ರೆ, ಇದು ಈ ಟ್ರ್ಯಾಕ್ಟರ್ ಯಾರ ಹತ್ರ ಇದೆ ಕೃಷಿಯಲ್ಲಿ ಅವರಿಗೆ 50 ಲೀಟರ್ ತಿಂಗಳಿಗೆ ಕೊಡ್ತಕ್ಕಂಥ 50 ಲೀಟರ್ ಡೀಸೆಲ್ ಅನ್ನ, ಮತ್ತೆ ಇನ್ನು ಬಂಪ್ ಸೆಟ್ ಇದ್ದವರಿಗೆ 20 ಲೀಟರ್ ಕೊಡುವಂತಹದ್ದು ಒಂದು ಪಡಿತರ ವ್ಯವಸ್ಥೆ. ಯಾಕಂದ್ರೆ ಯಾವುದೇ ಒಂದು ವಸ್ತು ಮಾರುಕಟ್ಟೆಯಲ್ಲಿ ಅದು ಅತೀವವಾಗಿ ತುಟ್ಟಿಯಾದಾಗ, ಲಭ್ಯ ಇಲ್ಲದೆ ಇದ್ದಾಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಪಡಿತರ ವ್ಯವಸ್ಥೆನ ಮಾಡಲೇಬೇಕಾಗತ್ತೆ. ಅಂಥದ್ದೊಂದು ಮಾಡಿದ್ದು ಕೂಡ ಉಂಟು. ಹಾಗೇನೆ ಸಾಮೂಹಿಕ ಸಾರಿಗೆ ಏನಿದೆ, ಖಾಸಗಿ ವಾಹನಗಳನ್ನು ಬಳಸುವುದರಿಂದಾಗಿ ಪೆಟ್ರೋಲ್ ಡೀಸೆಲ್ ಕನ್ಸಂಪ್ಷನ್ ಅನುಭವ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಸಾಮೂಹಿಕ ಸಾರಿಗೆ ನಾವು ಬಳಸಿದ್ರೆ ಜನರಲ್ಲಿ ಒಂದು ಅವೇರ್ನೆಸ್ಸು ಮೂಡ್ತದೆ ಮತ್ತು ಯಾವ ಸಂಪನ್ಮೂಲ ಅತ್ಯಂತ ಮಿತಿಯಾಗಿದೆ ಅದನ್ನು ಸದ್ಬಳಕೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇಂಥ ಉಪಕ್ರಮಗಳನ್ನು ಮಾಡಿದ್ರೊಂದಿಗೆ ಇನ್ನೊಂದು ಅತಿ ಮುಖ್ಯವಾದಂತಹ ಒಂದು ಕ್ರಮ ಸರ್ಕಾರ ತಗೊಂಡಿದೆ ಅಂತ ಹೇಳಿದ್ರೆ, 1991 ಜೂನ್ ತಿಂಗಳ 15ನೇ ತಾರೀಕಿಗೆ ರೂಪಾಯಿ ಅಪಮೌಲ್ಯ ಅಂತಕ್ಕಂಥ ಒಂದು ಕ್ರಮವನ್ನು ಭಾರತ ಸರ್ಕಾರ ಹಾಕೊಂಡಿತ್ತು. ಈ ರೂಪಾಯಿ ಅಪಮೌಲ್ಯದಲ್ಲಿ ಭಾರತದ ಹಣದ ಬಾಹ್ಯ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನ, ಎಕ್ಸ್ಟರ್ನಲ್ ಪರ್ಚೇಸಿಂಗ್ ಪವರ್ ಅನ್ನ 18% ನಾವು ಡಿವ್ಯಾಲ್ಯೂಷನ್ ಮಾಡಿ, ಇದರ ಉದ್ದೇಶ ಅಂತ ಹೇಳಿದ್ರೆ ವಿದೇಶಿ ವಸ್ತುಗಳು ನಮ್ಮ ದೇಶಕ್ಕೆ ಅದು ದುಬಾರಿ ಆಗಬೇಕು, ನಮ್ಮ ದೇಶದ ವಸ್ತುಗಳು ವಿದೇಶಿಯರಿಗೆ ಬಹಳ ಚೀಪ್ ಆಗಬೇಕು, ಕಡಿಮೆ ಆಗಬೇಕು. ಎಕ್ಸ್ಪೋರ್ಟ್ ಅನ್ನು ನಾವು ಪ್ರಮೋಷನ್ ಮಾಡೋದು, ಇಂಪೋರ್ಟ್ ಜಾಸ್ತಿ ಮಾಡೋದು, ಇಂಪೋರ್ಟ್ ಅನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಉಪಕ್ರಮವನ್ನು ಕೂಡ ನಾವು ಆ ವರ್ಷ ಹಾಕೊಂಡಿದ್ದುಂಟು. ಈ ರೀತಿಯಾಗಿ 1991ರ ಯುದ್ಧವನ್ನು ಕೂಡ, ಯುದ್ಧದ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಆರ್ಥಿಕತೆ ಅದಕ್ಕೆ ಹೊಂದಿಕೊಳ್ಳುವಂತಹ ಕ್ರಮಗಳನ್ನು ಕೈಗೊಂಡಿದೆ. ಬಹಳಷ್ಟು ಉಪಕ್ರಮಗಳನ್ನು ಮಾಡಿದ್ದಾರೆ. ಯುದ್ಧ ಏನಾದ್ರೂ ಹೊಸತೇನಲ್ಲ, ಆಗಾಗ ಆಗ್ತಾ ಇರುವಂತಹದ್ದು. ಆ ಸಂದರ್ಭದಲ್ಲಿ ಸರ್ಕಾರದ ಕೆಲವು ನಿಯಮಾವಳಿಗಳಿದೆ, ಅದನ್ನು ಜನರು ಸರಿಯಾಗಿ ಪಾಲನೆ ಮಾಡಬೇಕು. ಜನ ಬಹಳಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ಬರುವಂತಹದ್ದು ಏನು ಅಂದ್ರೆ, ಒಂದು ಬ್ಯಾರಲ್ ಅಂದ್ರೆ ಏನು, ಅದು ಪ್ರತಿ ಬಾರಿ ಮಾತಾಡಿದ ಕೂಡಲೇ ಫ್ಯೂಯಲ್ ಬ್ಯಾರಲ್ ಬಗ್ಗೆನೇ ಮಾತಾಡ್ತಾರೆ ಅಂತ. ಸಾಮಾನ್ಯವಾಗಿ 1 ಬ್ಯಾರಲ್ ಅಂದರೆ ವೀಕ್ಷಕರಿಗೆ ಗೊತ್ತಿರಬೇಕು,
ಈ ಮಾಹಿತಿಗಾಗಿ ಹೇಳ್ತಾ ಇದ್ದೇವೆ. ಕ್ರೂಡ್ ಬ್ಯಾರಲ್ ಅಂದರೆ 159 ಲೀಟರ್. ಒಂದು ಬ್ಯಾರಲ್ ಅಂದರೆ ಅದು 159 ಲೀಟರ್ ಇರ್ತದೆ. ಅದು ಎಲ್ಲಿಂದ ಸಿಗ್ತದೆ ಕ್ರೂಡ್ ಅಂದರೆ ನಾವೇನು ತಿಳ್ಕೊಂಡಿದ್ದೇವೆ, ದುಬೈಯಲ್ಲಿರ್ಬೋದು, ಸೌದಿ ಅರೇಬಿಯಾದಲ್ಲಿ ಬಾವಿ ತೋಡಿದ ಕೂಡಲೇ ನಮಗೆ ನೀರು ಸಿಗುತ್ತೆ ಅಲ್ಲ, ಹಾಗೆ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದರ ವಾಸ್ತವವಾದ ಸತ್ಯ ಅಲ್ಲ, ಹಾಗೆ ಸಿಗೋದಿಲ್ಲ. ಅದಕ್ಕಾಗಿ ಸಂಸ್ಕರಣೆ ಇದೆ, ಅದಕ್ಕಾಗಿ ಕೆಲವು ಟೆಕ್ನಾಲಜಿ ಇದೆ. ಸುಮಾರು 100 ಅಡಿಯಿಂದ ಹಿಡಿದು 3000 ಅಡಿಯವರೆಗೆ ಹೋದ್ರೆ ಆ ಕ್ರೂಡ್ ಸಿಗುವಂಥದ್ದು. ಒಂದು ಕರೆ ಇದೆ, ನೋಡೋಣ. ನಮಸ್ಕಾರ. ನಮಸ್ಕಾರ. ವಿನೋದ್ ಅಂತ ಪುತ್ತೂರಿಂದ ಮಾತಾಡೋದು. ಹೇಳಿ. ನಮಸ್ಕಾರ, ಹೇಳಿ. ಇದು ಕ್ರೂಡ್ ಆಯಿಲ್ ಒಮ್ಮೆ ಬಂದ್ರೆ ಇಂಡಿಯಾಕ್ಕೆ ಎಷ್ಟು ಟೈಪ್ ಇದರಲ್ಲಿ ಪೆಟ್ರೋಲ್ ಡೀಸೆಲ್ ಮಾಡಬಹುದು ಅಂತ ಒಂದು ಕ್ವೆಶ್ಚನ್. ಒಳ್ಳೆ ಪ್ರಶ್ನೆ ಇದು. ಯಾಕೆ ಅದು ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳಿದ್ದೀರಿ, ಅದಕ್ಕೆ ನಾನು ಹೇಳ್ತೇನೆ ಉತ್ತರ. ಕ್ರೂಡ್ ಬಗ್ಗೆನೇ ಮಾತಾಡ್ತಿದ್ದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕ್ರೂಡ್ ಆಯಿಲ್ ಬಗ್ಗೆ ಒಂದು ಎಷ್ಟೆಷ್ಟು ಲೀಟ್ರು ಪೆಟ್ರೋಲ್ ಡೀಸೆಲ್ ಮಾಡಬಹುದು ಅಂತ ಒಂದು ಒಳ್ಳೆ ಪ್ರಶ್ನೆ. ನಾನು ನಿರೂಪಕನಾಗಿದ್ರೂ ಆ ಪೆಟ್ರೋಲಿಯಂ ಕ್ಷೇತ್ರದಲ್ಲಿ ಇದ್ದ ಕಾರಣ ನನಗೆ ಅನುಭವದ ಮೇಲೆ ಈಗ ಹೇಳ್ತಾ ಇದ್ದೆ. ಬಾವಿ ಮಾಡಿದ ಕೂಡಲೇ ಇಲ್ಲಿ ನಾವು ಬೋರ್ವೆಲ್ ಹಾಕಿದ ಕೂಡಲೇ ನೀರು ಬರ್ತದೆ, ಆ ರೀತಿ ಕ್ರೂಡ್ ಬರೋದಿಲ್ಲ. ಆ ಕ್ರೂಡ್ ಎನ್ನುವುದು ಇತ್ತೀಚೆಗೆ ಸೃಷ್ಟಿಯಾದದ್ದಲ್ಲ. ಸುಮಾರು ಒಂದು ಲೆಕ್ಕಾಚಾರದಲ್ಲಿ 6 ಮಿಲಿಯನ್ ವರ್ಷಗಳಿಂದ, ಅಂದರೆ 60 ಮಿಲಿಯನ್ ವರ್ಷಗಳಿಂದ 250 ಮಿಲಿಯನ್ ವರ್ಷಗಳ ನಡುವಣ ಕಚ್ಚಾ ತೈಲ ಅದು. ಅಂದರೆ ಒಂದು ಸಂದರ್ಭದಲ್ಲಿ ಮಧ್ಯಯುಗ ಅಂತ ಹೇಳ್ಬೋದು ಸರ್. ಹೌದು, ಡೈನೋಸಾರಸ್ಗಳೆಲ್ಲ ಇರುವಂಥ ಸಂದರ್ಭ ಅಂತ ಹೇಳಿದ್ರು, ಮಧ್ಯಯುಗದ ಸಂದರ್ಭ. ಅಂದರೆ 1 ಮಿಲಿಯನ್ ಅಂದರೆ 10 ಲಕ್ಷ ಅಂತ ಲೆಕ್ಕ ಹಾಕಿದ್ರು 60 ಮಿಲಿಯನ್ ಲೆಕ್ಕ ಆಗಿರೋ 6 ಕೋಟಿಯಿಂದ 25 ಕೋಟಿ ವರ್ಷಗಳ ನಡುವಣ ಸಂದರ್ಭಗಳಲ್ಲಿ ಇದ್ದಂತಹ ದೊಡ್ಡ ದೊಡ್ಡ ಮರಗಳು, ಅಲ್ಲಿರೋದಂತಹ ಪ್ರಾಣಿಗಳು, ಯಾವುದೋ ಭೂಕಂಪ ಸಂಭವಿಸಿರ್ಬೋದು, ಸುನಾಮಿ ಸಂಭವಿಸಿರ್ಬೋದು, ಅದೆಲ್ಲ ಆ ಸಂದರ್ಭದಲ್ಲಿ ಭೂಮಿ ಅಡಿಗೆ ಹೋಗಿ ಒಳಗಡೆ ಹೋಗಿ ಅದು ರಾಸಾಯನಿಕ ಕ್ರಿಯೆಯಿಂದಾಗಿ ಅದು ಕ್ರೂಡ್ ಸೃಷ್ಟಿಯಾಗ್ತದೆ. ಅದನ್ನು ನಾವೀಗ ಹೇಳುವಂಥದ್ದು ಹೌದು, ಅದು ಡಯಜೆನಿಸಿಸ್, ಕೆಟಜೆನಿಸಿಸ್, ಮೆಟಜೆನಿಸಿಸ್ ಅಂತ ಇದು 3 ಸೇರಿ ಒಟ್ಟಿಗೆ ಆಗುವಂಥದ್ದು ಫಾಸಿಲ್ ಫ್ಯೂಯಲ್, ಅದು ಕ್ರೂಡು. ಅದನ್ನೇ ನಾವೀಗ ಹೈಡ್ರೋಕಾರ್ಬನ್ ಅಂತ ಹೇಳ್ತೇವೆ. ಭಾಳಷ್ಟು ಮಂದಿ ಕೇಳೋದಿದೆ, ಇದು ಇಷ್ಟು ವರ್ಷಗಳಿಂದ ಇತ್ತು, ಯಾಕೆ ತಿಳಿಯಿರಿ. 1850 ನಂತರನೇ ಈ ಸಂಶೋಧನೆಗಳಾಗುವಂಥದ್ದು. ಆದರೆ ಕ್ರೂಡ್ ಸಂಬಂಧಪಟ್ಟ ಹಾಗೆ ಮಾತಾಡ್ಕೊಂಡು ಹೋದರೆ ಚೀನಾದವರು 2000 ವರ್ಷಗಳಿಂದ ಕೊಳವೆಗಳನ್ನು ಹಾಕಿ ಕ್ರೂಡ್ ತೆಗಿತಾ ಇದ್ರು, ದೀಪವನ್ನು ಬೆಳಗಿಸ್ತಾ ಇದ್ರು ಅನ್ನೋ ಮಾತಿದೆ. ಆದರೆ ತಾಂತ್ರಿಕತೆಯ ಈ ಲೆಕ್ಕಾಚಾರದಲ್ಲಿ ಮಾಡಿದರೆ ದಾಖಲೆ ಪ್ರಕಾರ 1850 ನಂತರ ಈ ಒಂದು ತಂತ್ರಜ್ಞಾನ ಬಂದಿದೆ, ವೈಜ್ಞಾನಿಕವಾಗಿ ಸಂಶೋಧನೆ ಮಾಡ್ತಾ ಇದ್ದಾರೆ. ಈ ಕ್ರೂಡು ಏನು ಆಗ್ತದೆ, ಈಗ ಕ್ರೂಡನ್ನು ಈಗ ಸಿಗ್ತದೆ, ತೆಕೊಂಡು ಬಂದು ನಾನು ಬೈಕಿಗೆ ಹಾಕ್ಬೋದಾ ಅಥವಾ ನೇರವಾಗಿ ಇದಕ್ಕೆ ಹಾಕ್ಬೋದಾ, ಯಾವುದಕ್ಕೆ ಕಾರಿಗೆ ಹಾಕ್ಬೋದಾ, ಹಾಗೇನಿಲ್ಲ. ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ ರಿಫೈನರಿಗಳಲ್ಲಿ. ಅವರೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರು, ಅದಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ. ಒಂದು ಬ್ಯಾರಲ್ ಅಂದರೆ 159 ಲೀಟರ್ ಬ್ಯಾರಲಲ್ಲಿ ಹೆಚ್ಚಂದ್ರೆ 73 ಲೀಟರ್ ಪೆಟ್ರೋಲು ವರೆಗೆ ಮಾಡ್ಬೋದು ಒಂದು ಲೆಕ್ಕಾಚಾರದಲ್ಲಿ. ಹಾಗೆ 40 ಲೀಟರ್ ಡೀಸೆಲ್ ಮಾಡಬಹುದು, ಮತ್ತೊಂದು 15 ಲೀಟರ್ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಮಾಡ್ಬೋದು. ಇದು ಈಗಿನ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಸರ್, ಈಗ ಕ್ರೂಡಲ್ಲಿ ಅವರ ಪ್ರಶ್ನೆಗೆ ಉತ್ತರ ಸಿಗ್ತಾನೆ ಅನಿಸುತ್ತೆ. ಕ್ರೂಡಲ್ಲಿ 2 ರೀತಿಯ ಕ್ರೂಡ್ ಇದೆ. ಒಂದು ಸ್ವೀಟ್ ಕ್ರೂಡ್, ಮತ್ತೊಂದು ಸೋರ್ ಕ್ರೂಡ್ ಅಂತ. ಸ್ವೀಟ್ ಅಂದ್ರೆ ಒಳ್ಳೆ ಬಾಯಿಗೆ ಹಾಕಿದ ಕೂಡಲೇ ಸಿಹಿ ಆಗ್ತದೆ, ಆಮೇಲೆ ಹೌದು, ಆಮೇಲೆ ಸೋರ್ ಕ್ರೂಡ್ ಅಂದ್ರೆ ಬಾಯಿಗೆ ಹಾಕಿದ ಕೂಡಲೇ ಹುಳಿ ಆಗ್ತದೆ. ಹಾಗೇನಿಲ್ಲ. ಸ್ವೀಟ್ ಕ್ರೂಡ್ ಯಾಕೆ ಹೇಳ್ತಾರೆ ಅಂದ್ರೆ ಅದರ ಡೆನ್ಸಿಟಿ ಒಂದು ಕಡಿಮೆ ಇರ್ತದೆ, ಸಲ್ಫರ್ ಕಂಟೆಂಟ್ಸ್ ಕಡಿಮೆ ಇರ್ತದೆ, ಆ ಫ್ಲಾಶ್ ಪಾಯಿಂಟ್, ವಿಸ್ಕೋಸಿಟಿ ಎಲ್ಲ ಈಗ ನಮ್ಮ ವಾಹನಗಳಿಗೆ ಬೇಕಾಗುವ ರೀತಿಯಲ್ಲಿ ಇರುವಂಥದ್ದು ಸ್ವೀಟ್ ಕ್ರೂಡ್ ಅಂತ ಹೇಳ್ತೇವೆ. ಆಮೇಲೆ ಪರಿಸರಕ್ಕೂ ಬಹಳ ಅದು ಉಪಯೋಗಕಾರಿ. ಈ ಸೋರ್ ಕ್ರೂಡ್ ಎನ್ನುವಂಥದ್ದು ವೆನಿಜುವೆಲಾದಲ್ಲಿ ಇದೆ ನೋಡಿ, 330 ಮಿಲಿಯನ್ ಮೆಟ್ರಿಕ್ ಟನ್ ಏನು ಸೋರ್ ಕ್ರೂಡ್ ಅದು ಏನು ಇದೆ, ಅದು ಸೋರ್ ಕ್ರೂಡ್ ಅಂತ ಹೇಳ್ತಾರೆ. ಅದು ರಿಫೈನಿಂಗ್ ಮಾಡಬೇಕಾದ್ರೆ ಪ್ರೋಸೆಸ್ಗಳು ಬಹಳ ಇರ್ತದೆ. ಆದ ಕಾರಣ ಸಲ್ಫರ್ ಕಂಟೆಂಟ್ಸ್ಗಳು ಜಾಸ್ತಿ ಇರ್ತದೆ, ಡೆನ್ಸಿಟಿ ಜಾಸ್ತಿ ಇರ್ತದೆ, ಆಮೇಲೆ ವಿಸ್ಕೋಸಿಟಿ ಜಾಸ್ತಿ. ಕೆಲವರು ಕೇಳೋದಿದೆ, ಅದೇನು ವಿಸ್ಕೋಸಿಟಿ ಅಂತ ಪದ ಬಳಸ್ತೀವಿ. ವಿಸ್ಕೋಸಿಟಿ ಅಂದರೆ ಒಂದು ಪೈಪಿನೊಳಗೆ ಇಂಧನ ಹೋದಾಗ ಟೆಂಪರೇಚರ್ನಿಂದಾಗಿ ಅದು ಫ್ರೀಸ್ ಆಗಬಾರ್ದು, ಅದನ್ನು ವಿಸ್ಕೋಸಿಟಿ ಎನ್ನುವಂಥ ಪದ. ಸಲ್ಫರ್ನಿಂದಾಗಿ ವಾಹನದ ಇಂಜಿನ್ ಹಾಳಾಗುವಂಥ ಸಾಧ್ಯತೆಗಳಿರ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ಅದನ್ನು ಪ್ರೊಸೆಸಿಂಗ್ ಮಾಡಿ ತರ್ತಾರೆ. ಆದರೆ ಯಾವುದೇ ರೀತಿಯ ಕ್ರೂಡಿನ ದರಗಳು ಯಾವ ರೀತಿಯಲ್ಲಿ ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ, ಕಾರಣ ಏನಂದರೆ ಸಪ್ಲೈ ಮತ್ತು ಡಿಮಾಂಡ್. ಇದರ ಮೇಲೆ ನೀವು ಈಗಾಗಲೇ ಹೇಳಿದಾಗೆ ರೇಟ್ನ ಬಗ್ಗೆ 2007 ಸಂದರ್ಭದಲ್ಲಿ $60-70 ಇದ್ದದ್ದು $147. ಹೌದೌದು, ಪೀಕಿಗೆ $147. 1970ರಲ್ಲಿ $2 ಇತ್ತಂತೆ.
1972 ಇದ್ದದ್ದು 2007ರಲ್ಲಿ 8ರಲ್ಲಿ ಹೌದು. $147 ಆಗಿತ್ತಂತೆ. ಹೌದು. ಅಷ್ಟವರೆಗೆ ಹೋಗ್ಲಿಲ್ಲ ನಾವು. ಈಗ ಎಷ್ಟು 81 82? ಅದೇ 1973ಯಲ್ಲಿ ಎನರ್ಜಿ ಕ್ರೈಸಿಸ್ ಅಂತೇಳಿ ಒಂದು ಆಗಿದೆ. ಹೌದು. ಆ ಸಂದರ್ಭದಲ್ಲಿ ₹50 ಪೆಟ್ರೋಲ್ ಇದ್ದದ್ದು ₹55 ಆಗಿದೆ. ಬಹಳಷ್ಟು ಮಂದಿಗೆ ನೆನಪಿದ್ದಿರ್ಬೋದು. ವಾಹನಗಳನ್ನೆಲ್ಲ ಕೊಂಡು ಎನರ್ಜಿ ಕ್ರೈಸಿಸ್ ಅಂತ ಒಂದು ನಮ್ಮ ಭಾರತದ 50ರಿಂದ ಆರ್ಥಿಕತೆಯಲ್ಲಿ ₹55ವರೆಗೆ ಪೆಟ್ರೋಲ್ ಹೋಗಿದ್ದು. ಯಾಕಂದ್ರೆ ಆ ಸಂದರ್ಭದಲ್ಲಿ ದರ ಹೆಚ್ಚಾಗಿದ್ದ ಕಾರಣಗಳು ಏನಂದ್ರೆ ಹಾಗೆ ಎಥನಾಲ್ ಬಳಕೆ ಇರಲಿಲ್ಲ ನೋಡಿ. 2% ಎಥನಾಲ್ ಇತ್ತು, ಈಗ 20% ಎಥನಾಲ್ ಬಳಕೆ ಇದೆ. ಬಹುಶಃ ನನಗೆ ಕರೆ ಯಾರು ಮಾಡಿದ್ದಾರೆ ಅವರಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಅಂತ. ಸ್ಪಷ್ಟವಾದಂತಹ ಉತ್ತರ ಅದಕ್ಕೆ ಅವರಿಗೆ. ಹೌದು ಸರ್. ಹಾಗೆ ಈಗ ಪೆಟ್ರೋಲಿಯಂ ಉತ್ಪನ್ನಗಳು ಬಿಟ್ಟು ಹೊರತುಪಡಿಸಿ ಯಾವ ಕ್ಷೇತ್ರಗಳು ಹೆಚ್ಚು ಬಾಧಿತವಾಗಬಹುದು ಸರ್ ಈ ವಾರದಿಂದಾಗಿ? ಈಗ ಈ ಯುದ್ಧದಿಂದಾಗಿ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ದೇಶದ ರೈತರು ಕೃಷಿ ಉತ್ಪನ್ನಗಳನ್ನು ಅಲ್ಲಿ ನಮ್ಮ ಮಧ್ಯಪ್ರಾಚ್ಯ ದೇಶಗಳಿಗೆ ನಾವು ನಿರ್ಯಾತ ಮಾಡ್ತಿದ್ದೇವೆ, ಮುಖ್ಯವಾಗಿ ಆಹಾರದಲ್ಲಿ ವಸ್ತುಗಳನ್ನು. ಮತ್ತೆ ಅಷ್ಟು ಮಾತ್ರವಲ್ಲದೆ ಕೆಲವು ರಾಷ್ಟ್ರಗಳಿಂದ ನಾವು ಈ ದ್ವಿದಳ ಧಾನ್ಯವನ್ನು ಆಮದು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು. ಈ ದ್ವಿದಳ ಧಾನ್ಯಗಳನ್ನು ಆಮದು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಕೊಲ್ಲಿ ರಾಷ್ಟ್ರಗಳಿಂದ ಅಂತೇಳಿ ಅರ್ಥ ಅಲ್ಲ. ಈಗ ಇಲ್ಲಿ ಹೋರ್ಮಸ್ ಸ್ಟ್ರೈಟ್ ಜಲಸಂಧಿ ಏನಿದೆ, ಇದನ್ನ ಒಂದು ವೇಳೆ ಈಗ ಸಂಪೂರ್ಣವಾಗಿ ಮುಚ್ಚಿಬಿಟ್ರೆ, ಈಗಾಗಲೇ ಅಂತಹ ಒಂದು ಸುದ್ದಿಗಳು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಮಗೆ ಅತಿ ಹತ್ತಿರದಲ್ಲಿ ಮಧ್ಯಪ್ರಾಚ್ಯಗಳಿಂದ ಈ ನಮಗೆ ಆ ದೇಶಕ್ಕೆ ರಫ್ತು ಮಾಡೋದಾಗಲಿ ಅಲ್ಲಿಂದ ಆಮದು ಮಾಡ್ಕೊಳ್ಳೋದಾಗಲಿ ಹೋರ್ಮಸ್ ಜಲಸಂಧಿ ಮೂಲಕ ನಮಗೆ ಬರ್ತದೆ. 300 ಟ್ಯಾಂಕರ್ ಏನು ನಿಂತಿದೆ ಅಂತ. ಹೌದು, ಅದು ಒಂದು ಈಗ ಪತ್ರಿಕೆಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದಾಗ ಅಷ್ಟು ಅಲ್ಲಿ ಬ್ಲಾಕ್ ಆಗಿದೆ. ಈಗ ಸಪೋಸ್ ಇದು ಕಂಪ್ಲೀಟ್ ಬ್ಲಾಕ್ ಆದರೆ ನಾವು ಗುಡೋಫ್ ಬೂಶಿರದ ಮೂಲಕವಾಗಿ ಸುಮಾರು 20 ದಿನ ಜಾಸ್ತಿ ಟ್ರಾವೆಲ್ ಮಾಡಿ ಭಾರತಕ್ಕೆ ಬರಬೇಕಾಗುತ್ತೆ. ಆ ರೀತಿ ಆದಾಗ ನಾವು ಏನು ಬೇರೆ ಬೇರೆ ದೇಶಗಳಿಂದ ವಸ್ತುಗಳನ್ನ ಆಮದು ಮಾಡ್ಕೊಳ್ತಾ ಬರ್ತೇವೆ, ಅದರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತದೆ, ಟ್ರಾನ್ಸಿಟ್ ಕಾಸ್ಟ್ ಜಾಸ್ತಿ ಆಗ್ತದೆ. ಮತ್ತೆ ಅಷ್ಟು ಅವಧಿಯವರೆಗೆ ವಸ್ತುಗಳನ್ನು ಶೇಖರಣೆ ಮಾಡ್ತಕ್ಕಂಥ ಈ ಶೈತ್ಯಾಗಾರಗಳು ಇತ್ಯಾದಿಗಳನ್ನೆಲ್ಲ ನಾವು ಈ ಹಡಗಲ್ಲಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಮತ್ತು ಅವುಗಳ ಮೇಲೆ ಇನ್ಶೂರೆನ್ಸ್ ಕಂಪನಿಯವರು ವಿಧಿಸುವಂತ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತದೆ. ಒಟ್ಟಾರೆಯಾಗಿ ಈ ಹೋರ್ಮಸ್ ಜಲಸಂಧಿ ಇರಾನ್ ಮತ್ತೆ ಅಮೆರಿಕ ಈ ಉದ್ವೇಗದಿಂದಾಗಿ ಹೋರ್ಮಸ್ ಸ್ಟ್ರೈಟ್ ಕ್ಲೋಸ್ ಆಯಿತು ಅಂತೇಳಿ ಆದರೆ ನಾವು ಅತೀ ಸುತ್ತಲಿಂದ ದೂರಕ್ಕೆ ಪರೋಕ್ಷವಾಗಿ ಎಲ್ಲಿ ಎಲ್ಲ ಹೋಗಿ ನಾವು ವಸ್ತುಗಳನ್ನ ಆಮದು ಮಾಡ್ಕೊಂಡು ಬರಬೇಕಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತದೆ. ಮತ್ತು ನಮಗೆ ನಮ್ಮ ದೇಶಕ್ಕೆ ಕೆಲವು ಆಹಾರ ಧಾನ್ಯಗಳನ್ನು ಕೂಡ ನಾವು ಈ ಪಲ್ಸಸ್ಗಳನ್ನು ನಾವು ಆಮದು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅವುಗಳ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಮತ್ತು ಈಗಾಗಲೇ ನಾನು ಹೇಳಿದ ಹಾಗೆ ಈಗ LNT ಅವರು ಇರಾನ್ನೊಟ್ಟಿಗೆ ಮುಖ್ಯವಾಗಿ ದೊಡ್ಡ ಮಟ್ಟದ ಒಂದು ಕನ್ಸ್ಟ್ರಕ್ಷನ್ ವ್ಯವಹಾರಗಳನ್ನು ಮಾಡಿದ್ದಾರೆ ಅಂತ ಹೇಳುವುದನ್ನು ನಾನು ಆರ್ಥಿಕ ತಜ್ಞರಿಂದ ಕೇಳಿ ತಿಳ್ಕೊಂಡಿದ್ದೇನೆ. ಈ ರೀತಿ ಯುದ್ಧಗಳು ಉಂಟಾದರೆ ಅಷ್ಟು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳು ಸ್ಟಾಪ್ ಆದಾಗ ನಿರುದ್ಯೋಗ ಸಮಸ್ಯೆ ಒಂದು ಕಡೆಗಾದರೆ ಮತ್ತೆ ಬಂಡವಾಳ ಹೂಡಿಕೆಯ ಮೇಲೂ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಈಗಾಗಲೇ ನಾವು ಗಮನಿಸಿದಂತೆ ಷೇರು ಮಾರುಕಟ್ಟೆಯಲ್ಲಿ ಮಹಾ ಪತನವೇ ಆಗಿದೆ ಕಳೆದ ಒಂದು ವಾರಗಳಿಂದ ಈಚೆಗೆ. ಮತ್ತು ರೂಪಾಯಿ ಡಾಲರ್ ಎದುರುಗಡೆಗೆ ಬಹಳ ವೀಕ್ ಆಗ್ತಾ ಇದೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಹೇಳುವುದಾದ್ರೆ ಭಾರತದ ಸರ್ವೇ ಸಾಮಾನ್ಯ ಎಲ್ಲಾ ಕ್ಷೇತ್ರಗಳಿಗೂ ಇದರಿಂದ ಒಂದು ಪ್ರತ್ಯಕ್ಷ ಪರೋಕ್ಷವಾದಂತ ಒಂದು